ಇತಿಹಾಸ ಪ್ರಸಿದ್ಧ ಉಳ್ಳಾಲ ದರ್ಗಾದಲ್ಲಿ ಈದ್ ಉಲ್ ಫಿತರ್ನ ಸಂಭ್ರಮದಿಂದ ಆಚರಿಸಲಾಯಿತು. ಉಳ್ಳಾಲ ದರ್ಗಾ ಅಧ್ಯಕ್ಷರಾದ ಹಾಜಿ ಅಬ್ದುಲ್ ರಶೀದ್ ಉಳ್ಳಾಲ್ ಅವರ ನೇತೃತ್ವದಲ್ಲಿ ಉಳ್ಳಾಲ ದರ್ಗಾದಲ್ಲಿ ಈದ್ ನಮಾಜ್ ಮತ್ತು ದರ್ಗಾ ಜಿಯಾರತ್ ನೆರವೇರಿತು. ಪವಿತ್ರ ರಂಜಾನನ್ನು ನಮಗೆ ಒದಗಿಸಿಕೊಡು ಎಂಬ ಪ್ರಾರ್ಥನೆಯೊಂದಿಗೆ ಮಾಡಿದ ಪ್ರಾರ್ಥನೆಯಂತೆ ಇಡೀ ಒಂದು ತಿಂಗಳು 30 ದಿವಸಗಳ ಕಾಲ ಉಪವಾಸ ವ್ರತವನ್ನು ಆಚರಿಸಿ ಅಲ್ಲಾಹನೆಡೆಗೆ ಮುಸ್ಲಿಂ ಸಹೋದರರು ತಮ್ಮೆಲ್ಲ ಪುಣ್ಯ ಕಾರ್ಯಗಳನ್ನು ಮಾಡಿಕೊಂಡು ಇವತ್ತಿನ ದಿನ ಫಿತ್ರ್ ಝಕಾತನ್ನು ನೀಡಿ ಈದ್ ಉಲ್ ಫಿತರ್ ಹಬ್ಬವನ್ನು ಆಚರಿಸುವಂಥ ಈ ಸಂದರ್ಭದಲ್ಲಿ ನಾಡಿನ ಎಲ್ಲ ಜನರಿಗೆ ಈದ್ ಉಲ್ ಫಿತರ್ ಹಬ್ಬದ ಶುಭಾಶಯಗಳನ್ನು ಬಹಳ ಸಂತೋಷದಿಂದ ನೀಡ್ತಾ ಇದ್ದೇನೆ. ಅಲ್ಲಾಹನ ಅನುಗ್ರಹ ಈ ಒಂದು ಪವಿತ್ರ ಈದ್ ಉಲ್ ಫಿತರ್ ಹಬ್ಬವು ಈದ್ ಹಬ್ಬವು ತಾಳ್ಮೆ, ಪ್ರೀತಿ, ವಿಶ್ವಾಸ, ಸಹಕಾರ ಕೊಡುವಂತಹ ಒಂದು ಸಂದೇಶವಿರುವಂಥ ಒಂದು ಹಬ್ಬವಾಗಿದೆ. ಪವಿತ್ರವಾದ ಒಂದು ತಿಂಗಳ ಉಪವಾಸ ವ್ರತವನ್ನು ಆಚರಿಸಿಕೊಂಡು ಇಂದು ನಾವೆಲ್ಲರೂ ಕೂಡ ಈದ್ ಹಬ್ಬವನ್ನು ಆಚರಿಸುತ್ತಿದ್ದೇವೆ ಭಾಳ ಸಂತೋಷದಿಂದ. ಪ್ರತಿಯೊಂದು ಹಬ್ಬದ ಸಂದೇಶವೂ ಕೂಡ ಸೋದರತೆ, ಏಕತೆ, ಸಹಕಾರ, ತಾಳ್ಮೆ, ಶ್ರಮಿಸುವಂಥದ್ದು ಹಾಗೂ ಪ್ರೀತಿಯ ಒಂದು ಸಮಾಜ ನಿರ್ಮಾಣ ಮಾಡಿ ಅದರ ಮುಖಾಂತರ ಸರ್ವರು ಜನರಿಗೆ ಪ್ರೀತಿಸಿ, ಸರ್ವ ಜನರ ಮುಖಾಂತರ ಪ್ರೀತಿಸಿಕೊಂಡು ಅಲ್ಲಾಹ್ ತಾಲಾ ದೇವರ ಜೊತೆ ನಾವು ಪ್ರೀತಿಗೊಳಪಡುವಂಥ ಒಂದು ನಮ್ಮ ಕರ್ತವ್ಯವಾಗಿದೆ. ಈ ಸಂದರ್ಭದಲ್ಲಿ ಈದ್ ಹಬ್ಬವು ನಾವು ಪರಸ್ಪರ ಒಬ್ಬರಿಗೊಬ್ಬರು ಹಂಚುವ ಜೊತೆಯಲ್ಲಿ ನಮ್ಮ ಸಂಸ್ಕೃತಿಯನ್ನು ನಿರ್ಮಿಸುವ ಜೊತೆಯಲ್ಲಿ ಪರಸ್ಪರ ಎಲ್ಲ ಜಾತಿ ಧರ್ಮದ ವಿಶ್ವಾಸ ಗಳಿಸುವ ಜೊತೆಯಲ್ಲಿ